ಮಂಗಳೂರಿನ ವಾಮಂಚೂರಿನಲ್ಲಿರುವ ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ಭೌತಶಾಸ್ತ್ರ ವಿಭಾಗ ಮತ್ತು ಇಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದ ವತಿಯಿಂದ ಅಂತಾರಾಷ್ಟ್ರೀಯ ವಿಜ್ಞಾನ ದಿನದ ಕಾರ್ಯಕ್ರಮವು ಸಂಸ್ಥೆಯ ಕಲಾಂ ಆಡಿಟೋರಿಯಂನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭ ದಕ್ಷಿಣ ಕನ್ನಡ ಡಯಟ್ನ ಹಿರಿಯ ಉಪನ್ಯಾಸಕಿ ಡಾಕ್ಟರ್ ತ್ರಿವೇಣಿ ಕೆಯವರು ಮಾತನಾಡಿ, ವಿಜ್ಞಾನವು ಕೇವಲ ಸಂಶೋಧನೆಯಾಗದೆ ಕುತೂಹಲವನ್ನು ಬೆಳೆಸುವ ವಿಚಾರವಾಗಬೇಕು ಎಂದರು. ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಅನ್ನೋದು ಒಂದು ಶೈಕ್ಷಣಿಕ ದೃಷ್ಟಿಕೋನಗಳಿಗೆ ಒಂದು ತಾಯಿ ಇದ್ದ ಹಾಗೆ. ಈ ಜಿಲ್ಲೆಯ ಎಲ್ಲ ಶಿಕ್ಷಕರಿಗೆ ಅಗತ್ಯವಿರುವಂತಹ ಶೈಕ್ಷಣಿಕ ದೃಷ್ಟಿಕೋನಗಳನ್ನು, ಕಾಣಿಕೆಗಳನ್ನು ಹುಟ್ಟುಹಾಕುವಂತಹ, ಆ ಮೂಲಕ ನಮ್ಮ ವಿದ್ಯಾರ್ಥಿಗಳ ಒಳಗಿರುವಂತಹ ವ್ಯಕ್ತಿತ್ವದಲ್ಲಿ ಒಳಗಿರುವಂತಹ ಎಲ್ಲ ಪೊಟೆನ್ಷಿಯಲ್ಸ್ ಅಂತ ಹೇಳ್ತೀವಿ, ಸಾಮರ್ಥ್ಯ ಅಂತ ಹೇಳ್ತೀವಿ. ಅದು ಬೌದ್ಧಿಕ ಇರ್ಬೋದು, ದೈಹಿಕ ಇರ್ಬೋದು, ಭಾವನಾತ್ಮಕ ಇರ್ಬೋದು ಅಥವಾ ಮಾನಸಿಕವಾಗಿರ್ಬೋದು, ಎಲ್ಲವನ್ನ ಹೊರತೆಗೆಯಲಿಕ್ಕಿರುವಂತಹ ಅಗತ್ಯವಾದಂತಹ ಒಂದು ಶಕ್ತಿಯನ್ನ ಕೊಡುವಂತಹ ಸಂಸ್ಥೆ ನಮ್ಮದು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಿಯೋ ಡಿಸೋಜಾ ಮಾತನಾಡಿ, ಸರ್ ವಿ ರಾಮನ್ ಅವರ ಜೀವನ ಶೈಲಿ ಹಾಗೂ ಸಾಧನೆಯು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದೆ ಎಂದರು. What do we do with these answers? Do we accept them or do we put them to a test to see is it true? Is that answer the correct answer? So C V Raman also knew that people had said that, there was a firm belief that the sky was blue because it reflected the water which is blue. But he did not stop there. He went further. He asked, is that true? And that is how he came to analyze this situation. And from his analysis of the facts, he came to the conclusion that no, it is not the reflection that is happening. It is something to do with a new effect that he ultimately was named after him as the Raman effect. So, when we have the courage to question, and then we have the courage to question not only the original question, to ask the original question, but question the answer that comes out of that. ಐಕೋನಾ ಎಕ್ಸ್ ಇನೋವೇಟಿವ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ಸಹ ಸಂಸ್ಥಾಪಕಿ, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಓರಲ್ ಮೆಡಿಸಿನ್ ಮತ್ತು ರೇಡಿಯೋಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶ್ರುತಿ ಆಚಾರ್ಯ ಮಾತನಾಡಿ, ವಿಜ್ಞಾನದಲ್ಲಿ ಪ್ರಾಯೋಗಿಕತೆ ಮತ್ತು ಕುತೂಹಲವನ್ನು ಬೆಳೆಸುವ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. The health and the science, the calmness and the development that has to go hand in hand. So my compliments to Triveni ma'am for putting it forward. And I would just stop on last point where ellaru ಬೆಳಗಾತ ಬೇಗ ಎದ್ದು ಬಂದಿದ್ದೀರಿ, ತುಂಬ ತಿಂಗಳಿಂದ ನಿಮ್ಮ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದೀರಿ, ತುಂಬ ಎಫರ್ಟ್ ಹಾಕಿದ್ದೀರಿ. So you have done an amazing job. Please give a round of applause to yourself. So ಇದು ಪ್ರಾಜೆಕ್ಟ್ ಮುಗಿದ ನಂತರ ಅಲ್ಲೇ ಬಿಡಲಿಕ್ಕಿಲ್ಲ. We need to work on further, make it bigger and better. So wishing National Science Day all success and I hope you have a wonderful and very fruitful day ahead. ಸಂಸ್ಥೆಯ ನಿರ್ದೇಶಕರಾದ ವಂದನೀಯ ಫಾದರ್ ವಿಲ್ಫ್ರೆಡ್ ಪ್ರಕಾಶ್ ಡಿಸೋಜಾ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. Meaningfully to scientific community. Remember, the future belongs to those who dare to dream, explore and innovate. On this special occasion, let us honor the contributions of our scientists and researchers while reaffirming our commitment to scientific inquiry and technological progress. Let the National Science Day be a reminder that science is not just a subject but way of thinking, as Madam said, way of living also should be a tool to create a better world, better place to live. Wishing you all inspiring, knowledge enriching National Science Day. Thank you. Wish you all the ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪಪ್ರಾಂಶುಪಾಲರಾದ ಡಾಕ್ಟರ್ ಪುರುಷೋತ್ತಮ ಚಿಪ್ಪಾರ್,
ಭೌತಶಾಸ್ತ್ರದ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರಾಜೇಶ್ ಕುಮಾರ್ ಪಿಸಿ, ಇಲೆಕ್ಟ್ರಿಕಲ್ ಮತ್ತು ಇಲೆಕ್ಟ್ರಾನಿಕ್ಸ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸನತ್ ಸರಳಾಯ ಮತ್ತಿತರರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳ 183ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ವಿವಿಧ ಸ್ಪರ್ಧೆಗಳು ಮತ್ತು ಪ್ರಾಜೆಕ್ಟ್ ಪ್ರದರ್ಶನವೂ ನಡೆಯಿತು. ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ರಾಜೇಶ್ ಕೆ ಸ್ವಾಗತಿಸಿ ಮಾಧವಿ ಗಟ್ಟಿ ವಂದಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.